ಬಹುಸಂಖ್ಯೆ ದೇಶ ಇದು, ಧರ್ಮಾಧಾರಿತವಾಗಿ ವಿಭಜನೆ ಆಗಿದೆ. ಇಲ್ಲಿ ಹಿಂದೂಗಳಿಗೆ ಬದುಕು ಕಠಿಣವಾಗುತ್ತೆ ಅಂತ ಹೇಳಿದರೆ ನಾವೆಲ್ಲಿ ಹೋಗಬೇಕು? ಹಿಂದೂಗಳು ಎಲ್ಲಿ ಹೋಗಬೇಕು? ನ್ಯಾಯಾಧೀಶರು ಮತ್ತು ನ್ಯಾಯಾಲಯದಕ್ಕೆ ಉತ್ತರವನ್ನು ಕೊಡಬೇಕು. ರಸ್ತೆ ಅಗಲೀಕರಣದ ವಿಚಾರವನ್ನು ಹೇಳ್ತೀರಿ, ಯಾಕೆ ಕೆಲವು ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ರಸ್ತೆಯ ಮಧ್ಯದಲ್ಲಿ ಪ್ರಾರ್ಥನಾ ಮಂದಿರಗಳಿದೆ, ಅದನ್ನು ಹಾಗೇ ಉಳಿಸ್ಕೊಂಡು ರಸ್ತೆಯನ್ನು ನಿರ್ಮಾಣ ಮಾಡಿದ್ದೀರಿ. ಆಗ ಯಾವ ಸುಪ್ರೀಂ ಕೋರ್ಟಿನ ಆದೇಶ ಪಾಲನೆ ಅಂತ ಬರೋದಿಲ್ವಾ? ಸುಪ್ರೀಂ ಕೋರ್ಟ್ ಇನ್ನೊಂದು ಆದೇಶವನ್ನು ಕೊಟ್ಟಿದೆ ಸ್ವಾಮಿ, ರಸ್ತೆ ಬದಿಯ ಇದು ಹೈವೇಯಲ್ಲಿರುವಂಥ ಎಲ್ಲ ಬಾರ್ ಮತ್ತು ವೈನ್ ಶಾಪ್ಗಳನ್ನು ಬಂದ್ ಮಾಡಬೇಕಂತ ಹೇಳಿಬಿಟ್ಟು. ಯಾಕೆ ಇವತ್ತು ಕೂಡ ಅದೇ ಕಾರ್ಯನಿರ್ವಹಿಸ್ತಾ ಇದೆಯಲ್ಲ, ಯಾಕೆ ಆ ಆದೇಶವನ್ನು ನೀವು ಪಾಲನೆ ಮಾಡಲ್ಲ? ಯಾಕೆ ನಿಮಗೆ ರೆವಿನ್ಯೂ ಬರುತ್ತಲ್ಲ? ಹಾಗಾದರೆ ಸುಪ್ರೀಂ ಕೋರ್ಟಿನ ಆದೇಶ ಅಲ್ಲ, ಕೇವಲ ಮುಸ್ಲಿಂ ಮತ್ತು ಕ್ರೈಸ್ತರ ಮತಗಳ ಮೇಲೆ ಗಮನವನ್ನಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅವರ ಮತವನ್ನು ತಮ್ಮ ಕಡೆ ಸೆಳೆಯೋಕ್ಕೋಸ್ಕರ, ಅವರನ್ನು ಓಲೈಕೆ ಮಾಡೋಕ್ಕೋಸ್ಕರ ಹಿಂದೂಗಳ ಮೇಲೆ ನಡೆದಿರುವ ದಾಳಿ, ಇದನ್ನು ಹಿಂದೂ ಮಹಾಸಭಾ ಖಂಡಿಸ್ತದೆ. ನೀವೊಂದು ಗೋಮುಖ ವ್ಯಾಘ್ರಿಗಳು, ನಿಮ್ಮ ಮುಖ ಒಂದು ಕಡೆಯಲ್ಲಿ ಒಂದು ನ್ಯಾಯಯುತವಾದರೆ ಇನ್ನೊಂದು ಮುಖದಲ್ಲಿ ನೀವು ಕ್ರೂರತೆಯನ್ನು ಪ್ರತಿಷ್ಠಿಸಿದ್ದೀರಾ. ಇದು ಜನರಿಗೆ ಗೊತ್ತಾಗಬೇಕು. ಮತ್ತು ಎರಡನೇದಾಗಿ ದೇವಸ್ಥಾನವನ್ನು ಕಟ್ಟಬೇಕು ನೀವು ಖಂಡಿತ, ಆದರೆ ಸರ್ಕಾರದ ದುಡ್ಡಿನಲ್ಲಿ ಅಲ್ಲ, ಧಾರ್ಮಿಕ ದತ್ತಿ ಇಲಾಖೆಯ ದುಡ್ಡಿನಿಂದಲ್ಲ. ಯಾರು ಕೆಡವಿದ್ದಾರೆ, ಯಾರು ಕೆಡವಿಕೆ ಕಾರಣೀಕರ್ತರಾಗಿದ್ದಾರೆ ಅವರ ಆಸ್ತಿಯನ್ನು ಮಾರಿ ದೇವಸ್ಥಾನವನ್ನು ಕಟ್ಟಿ. ಯಾರ ರಾಜಕಾರಣಿಗಳ ಮಾವನ ಮನೆಯ ಆಸ್ತಿ ಅಲ್ಲ ಇದು, ಇಚ್ಛೆ ಬಂದಾಗೆ ನಡ್ಕೊಂಡು ಹೋಗೋಕ್ಕೆ ನಾವು ಖಂಡಿತವಾಗಿ ಸಹ ಬಿಡೋದಿಲ್ಲ. ಅಖಿಲ ಭಾರತ ಹಿಂದೂ ಮಹಾಸಭಾ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ. ನಾವು ಗಾಂಧೀಜಿನೇ ಬಿಟ್ಟಿಲ್ಲ ಸ್ವಾಮಿ, ನೀವು ಯಾವ ಲೆಕ್ಕ? ನಮಗೆ ಗಾಂಧೀಜಿನೇ ಬಿಟ್ಟಿಲ್ಲ. ನಾವು ಹಿಂದೂಗಳ ಮೇಲೆ ನಡೆದಿರುವ ದಾಳಿಯನ್ನು ಖಂಡಿಸಿ ಗಾಂಧೀಜಿಯನ್ನು ಹತ್ಯೆ ಮಾಡೋಕ್ಕಾಗತ್ತೆ ಅಂತ ಹೇಳಿದರೆ ನಿಮ್ಮ ವಿಚಾರದಲ್ಲಿ ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ ನೀವು?